ಸ್ಟೇಟ್ ಬ್ಯಾಂಕ್ನಲ್ಲಿ ನಿಲ್ಲಿಸಲಾಗುತ್ತಿದ್ದ ಖಾಸಗಿ ಸಿಟಿ ಬಸ್ಗಳನ್ನು ಸ್ಥಳಾಂತರ ಮಾಡಿರುವುದರಿಂದ ಅಲ್ಲಿನ ವ್ಯಾಪಾರಸ್ಥರಿಗೆ ನಷ್ಟವಾಗುತ್ತಿದೆ ಎಂದು ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ ಪ್ರತಿಭಟನೆ ನಡೆಸಿದ್ದಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ತಿರುಗೇಟು ನೀಡಿದ್ದು, ಮಾಜಿ ಶಾಸಕರು ತಾವು ಇನ್ನೂ ವಿರೋಧ ಪಕ್ಷದಲ್ಲಿ ಇದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಹಂಪನಕಟ್ಟೆಯ ಬಸ್ ಸ್ಟ್ಯಾಂಡ್ ಹಾಗೂ ವ್ಯಾಪಾರಸ್ಥರಿಗೆ ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಎಂದು ಆಡಳಿತ ಪಕ್ಷದ ಇಲ್ಲಿನ ಮಾಜಿ ಶಾಸಕರೊಬ್ಬರು ಪ್ರತಿಭಟನೆ ನಡೆಸಿದ್ದು ಅತ್ಯಂತ ಹಾಸ್ಯಾಸ್ಪದವಾಗಿದ್ದು, ಆ ಮಾಜಿ ಶಾಸಕರು ಇನ್ನೂ ಕೂಡ ತಾವು ವಿರೋಧ ಪಕ್ಷದಲ್ಲಿದ್ದೇವೆ ಎಂಬ ಭಾವನೆಯಲ್ಲಿದ್ದಾರೆ ಎಂದು ಕಾಣುತ್ತಿದೆ. ಪ್ರಸ್ತುತ ಈಗ ಅವರದ್ದೇ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದ್ದು, ಅವರದೇ ಸರ್ಕಾರದ ಮಂತ್ರಿಗಳು, ಅವರದೇ ಸರ್ಕಾರದ ಅಧಿಕಾರಿಗಳು ಇದ್ದರೂ ಸಹ ಅವರಿಗೆ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದರೆ ಜಿಲ್ಲೆಯಲ್ಲಿ ಅವರ ಮಾತಿಗಿರುವ ಬೆಲೆ ಏನು ಎಂಬುದು ಸ್ಪಷ್ಟವಾಗುತ್ತಿದೆ. ಸಾರ್ವಜನಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವಾಗ ಆ ಮಾಜಿ ಶಾಸಕರು ಜಿಲ್ಲಾಡಳಿತದೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಬಹುದಿತ್ತು. ಅದು ಬಿಟ್ಟು ಸಾರ್ವಜನಿಕರೊಂದಿಗೆ ಸೇರಿ ತಮ್ಮದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಪಕ್ಷದಲ್ಲಿ ಅವರ ಸ್ಥಾನ ಏನೆಂಬುದು ತೋರಿಸಿಕೊಟ್ಟಿದ್ದಾರೆ. ಇತ್ತೀಚೆಗೆ ಮಹಾನಗರ ಪಾಲಿಕೆಯಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ 34 ಜನರನ್ನು ಇವರದ್ದೇ ಸರ್ಕಾರ ನೇಮಕ ಮಾಡಿದ ಪಾಲಿಕೆ ಆಯುಕ್ತರು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ ಬಗ್ಗೆ ಉಂಟಾದ ವಿವಾದವನ್ನು ಬಗೆಹರಿಸಲು ಈ ಮಾಜಿ ಶಾಸಕರಿಗೆ ಆಯುಕ್ತರ ಜೊತೆ ಮಾತುಕತೆ ನಡೆಸಿಯೂ ಸಾಧ್ಯವಾಗಿಲ್ಲ. ಪಾಲಿಕೆಯ ಎಲ್ಲ ಅಧಿಕಾರಿಗಳು ನೇರವಾಗಿ ಸರ್ಕಾರದ ಅಧೀನದಲ್ಲಿ ಇರುವವರು. ಹಾಗಿದ್ದರೂ ಕೂಡ ಆ ಮಾಜಿ ಶಾಸಕರು ನಗರದ ಮೇಯರ್ ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದು ಈ ವಿಷಯ ಪ್ರಸ್ತಾಪಿಸುತ್ತಾರೆ ಎಂದರೆ ಅವರು ಅದೆಷ್ಟು ಅಸಹಾಯಕರಾಗಿದ್ದಾರೆ ಎಂದು ತಿಳಿದುಬರುತ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕರಾವಳಿಯ ಹಿಂದೂ ಕಾರ್ಯಕರ್ತರ ಮೇಲೆ ಏಕಪಕ್ಷೀಯವಾಗಿ ಗಡೀಪಾರು ಅಸ್ತ್ರ ಪ್ರಯೋಗಿಸುತ್ತಲೇ ಇದೆ. ತಿಂಗಳ ಹಿಂದೆಯಷ್ಟೇ 5 ಜನ ಹಿಂದೂ ಕಾರ್ಯಕರ್ತರಿಗೆ ಗಡೀಪಾರು ನೋಟಿಸ್ ಜಾರಿ ಮಾಡಿದ್ದ ಜಿಲ್ಲೆಯ ಪೊಲೀಸರು ಇದೀಗ ಮತ್ತೆ 2 ಕಾರ್ಯಕರ್ತರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಣತಿಯಂತೆ ಇವೆಲ್ಲ ನಡೆಯುತ್ತಿದ್ದು, ಪದೇ ಪದೇ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ತಾಳ್ಮೆಯನ್ನು ಪರೀಕ್ಷಿಸುವುದನ್ನು ಹಾಗೂ ಹಿಂದೂಗಳ ಮೇಲಿನ ದ್ವೇಷ ರಾಜಕಾರಣವನ್ನು ಈ ಕೂಡಲೇ ನಿಲ್ಲಿಸಬೇಕು ಎಂದು ಆಗ್ರಹಿಸುತ್ತೇನೆ. ಇಲ್ಲದಿದ್ದರೆ ಹಿಂದೂ ಸಮಾಜದೊಂದಿಗೆ ಹೋರಾಟಕ್ಕಿಳಿಯುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡುತ್ತಿದ್ದೇನೆ ಎಂದರು. ದುಃಖ ಆಗ್ತಾ ಇದೆ ನನಗೆ. ಒಬ್ಬರು ಕಾಂಗ್ರೆಸ್ನ ಮಾಜಿ ಶಾಸಕರು ಅವರ ವರ್ತನೆ ನೋಡಿದರೆ ಅವರು ಇನ್ನೂ ಕೂಡ ವಿರೋಧ ಪಕ್ಷದಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಇವತ್ತು ಅಲ್ಲಿ ಹಂಪನಕಟ್ಟೆಯ ಪರಿಸರದ ವ್ಯಾಪಾರಸ್ಥರಿಗೆ ಅಲ್ಲಿ ವ್ಯಾಪಾರದ ಕಡಿಮೆ ಆಗಿದೆ ಅಂತೇಳೋ ಕಾರಣ ಅವರಲ್ಲಿ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮತ್ತು ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಹೇಳೋದು, ಯಾಕಪ್ಪ ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮ ಮಂತ್ರಿಗಳು ನಿನ್ನೆ ಬಂದಿದ್ದರು, ಅವರನ್ನು ಮತ್ತು ಪೊಲೀಸ್ ಕಮಿಷನರ್ ಜಿಲ್ಲಾಡಳಿತ ಕೂತ್ಕೊಂಡು ಸರಿಪಡಿಸಿ. ಅವತ್ತು ಆ ಬಸ್ಸುಗಳನ್ನು ಮತ್ತು ಇನ್ನಿತರ ವ್ಯವಸ್ಥೆಗಳಿಗೆ ಅಲ್ಲಿ ವ್ಯವಸ್ಥಿತವಾಗಿ ಮಾಡಿದಂಥ ಆದೇಶಗಳು 100ಕ್ಕೆ 100 ಅವರಿಗೆ ವ್ಯಾಪಾರಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾದದ್ದು ಆಡಳಿತದ ವ್ಯವಸ್ಥೆಯ ಜವಾಬ್ದಾರಿ. ಅದನ್ನು ನಾನು ಕೂಡ ಸ್ವಾಗತಿಸ್ತೇನೆ, ಮಾಡುವ. ಆದರೆ ನಿಮಗೆ ಸ್ಟ್ರೈಕ್ ಮಾಡಬೇಕಾದಂಥ ಅನಿವಾರ್ಯತೆ ಬಂತಲ್ಲ. ಆಡಳಿತ ಪಕ್ಷದ ಮಾಜಿ ಶಾಸಕರು ರಸ್ತೆಯಲ್ಲಿ ನಿಂತು ನಿಮ್ಮ ಪೊಲೀಸ್ ಇಲಾಖೆ ಎದುರುಗಡೆ, ನಿಮ್ಮ ಜಿಲ್ಲಾಡಳಿತದ ಎದುರುಗಡೆ ನೀವು ನಿಂತು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಒಂದು ಕಾಂಗ್ರೆಸ್ ನಾಯಕ ಮಾಜಿ ಶಾಸಕರೇ ಸ್ಟ್ರೈಕಿಗೆ ಇಳಿತಾರೆ ಅಂತೇಳಿ ಅದು ಸಾಮಾನ್ಯ ಜನರ ಪರಿಸ್ಥಿತಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಆಡಳಿತ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ ಅಂತೇಳಿ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಪಕ್ಷದಲ್ಲಿ ಇದ್ದಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಒಂದು 34 ಜನರನ್ನ ಟೆಂಪ್ರರಿಯಾಗಿ ಔಟ್ಸೋರ್ಸಿಂಗ್ ಅಲ್ಲಿರುವಂಥ ಜನರನ್ನು ತೆಗೆದ್ರು ಅಂತೇಳಿ ಪತ್ರಿಕೆಯಲ್ಲಿ ಬಹಳ ದೊಡ್ಡದು ಬಂತು. ಅವರ ವಿರುದ್ಧ ಅವರ ಬಗ್ಗೆ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳೋ ರೀತಿಯಲ್ಲಿ ಮಾಜಿ ಶಾಸಕರೊಬ್ಬರು ಮೇಲವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದು ಮಾತಾಡ್ತಾರೆ. ಏನು ಪರಿಹಾಸ! ನಾವು ಯಾವ ರಾಜ್ಯದಲ್ಲಿ, ನಾವು ಯಾವ ದೇಶದಲ್ಲಿ ಇದ್ದೀವಿ ನಮ್ಗೆ ಅರ್ಥ ಆಗಲ್ಲ ಈ ಪರಿಸ್ಥಿತಿ ನೋಡಿದ್ರೆ. ಒಂದು ಮಾಜಿ ಶಾಸಕರು, ಆಡಳಿತ ಪಾರ್ಟಿಯ ಮಾಜಿ ಶಾಸಕರು ಮೇಲವರ ಜನಸ್ಪಂದನೆಯಲ್ಲಿ ತಗೊಂಡು ಈ 34 ಜನರಿಗೆ ತಗೊಂಡುಕೊಳ್ಳಿ ಅಂತಾರೆ. ಅವರನ್ನು ಕೆಲಸದಿಂದ ತೆಗೆದವರು ಯಾರು? ಮೇಲಲ್ಲ, ನೀವೇ ತಂದಂಥ ಕಮಿಷನ್. ನಿಮ್ಮ ಕಮಿಷನರಿಗೆ ನೀವು ಹೇಳುದು ನಿಮ್ಮ ಆಡಳಿತದಲ್ಲಿ ನೀವು ಉಸ್ತುವಾರಿ ಸಚಿವರ ಹತ್ರ, ನಗರಾಭಿವೃದ್ಧಿ ಸಚಿವರ ಹತ್ರ ಅವರನ್ನು ತಗೊಳ್ಳಿ ಅಂತ ಹೇಳಿದ್ರೆ ತಗೊಳ್ತಾರೆ. ಬೇಕಾದ್ರೆ ನೀವು ಒಬ್ಬ ಮೇಯರ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಹೋಗಿ ಮೈಕ್ ಇಟ್ಕೊಂಡು ಮಾತಾಡೋದು ಏನಂದ್ರೆ ಅರ್ಥ ಆಗಿದೆ. ಯಾವ ರೀತಿಯ ರಾಜಕಾರಣದ ಸಿಸ್ಟಮ್ಗಳು ಏನಾಗಿದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗೆ ಸ್ವಲ್ಪ ಮಾಧ್ಯಮದವರು ಸ್ವಲ್ಪ ಅವರಿಗೆ ಹೇಳಬೇಕಾದಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಇದನ್ನೆಲ್ಲವನ್ನ ಹೇಳ್ತಾ ಇವತ್ತು ಇನ್ನೊಂದು ಬಹಳ ದುಃಖಕರ ಏನಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಗಡೀಪಾರು ನೋಟಿಸ್. ಇವತ್ತು ಹಿಂದೂ ಕಾರ್ಯಕರ್ತರು ಅಂತ ಹೇಳುವಂಥದ್ದು ಬಹಳ ದೊಡ್ಡ
ರೀತಿಯಲ್ಲಿ ಅವರಿಗೆ ಗಡೀಪಾರು ಹಾಕುವಂಥದ್ದು, ಅವರಿಗೆ ನೋಟಿಸ್ ಕೊಡುವಂಥದ್ದು, ಅವರ ಮೇಲೆ ಕೇಸ್ ಹಾಕಿಸುವಂಥದ್ದು, ಈ ರೀತಿಯ ಕೆಲಸ ಕಾರ್ಯಗಳು ಇವತ್ತು ರಾಜ್ಯದ ಆಡಳಿತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ 5 ಜನ ಹಿಂದೂ ಕಾರ್ಯಕರ್ತರಿಗೆ ಗಡೀಪಾರು ನೋಟಿಸನ್ನು ಮಾಡ್ತಾ ಹಿಂದೂ ಸಮಾಜಕ್ಕೆ ಒಂದು ರೀತಿಯಲ್ಲಿ ಅನ್ಯಾಯವನ್ನು ಎಸಗ್ತಾ ಇದೆ. ತಾಕತ್ತಿದ್ದರೆ ಕಾಂಗ್ರೆಸ್ನವರು ಹೇಳಬೇಕು, ನಮಗೆ ಹಿಂದೂಗಳ ಓಟು ಬೇಡ ಅಂತ ಹೇಳಿ. ಅವರು ತಾಕತ್ತಿದ್ರೆ ಕಾಂಗ್ರೆಸ್ನವರು ಹೇಳಬೇಕು, ನಮಗೆ ಹಿಂದೂಗಳ ಓಟು ಬೇಡ ಅಂತೇಳಿ ಅವರು ಹೇಳಬೇಕು. ಹಿಂದೂ ಸಮಾಜದ ನಿತ್ಯ ನಿರಂತರ ಕಷ್ಟದ ಚಿಂತನೆಗಳಿಗೆ, ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಸ್ಪಂದನೆ ಕೊಡುವಂಥ ಹಿಂದೂ ಸಮಾಜದ ಪ್ರಮುಖ ಕಾರ್ಯಕರ್ತರ ಮೇಲೆ ನೀವು ಗಡೀಪಾರು ಇನ್ನೊಂದು ಪೊಲೀಸ್ ಇಲಾಖೆ ಮುಖಾಂತರ ಹಾಕಿಸಿ ಹಿಂದೂ ಸಮಾಜವನ್ನು ಎಲ್ಲೋ ಒಂದು ಕಡೆ ಕಡಿವಾಣ ಹಾಕುವಂಥ ಪ್ರಯತ್ನಗಳನ್ನು ಮಾಡಿದರೆ ಇದನ್ನು ನಾವು ಒಪ್ಪಲ್ಲ, ಹಿಂದೂ ಸಮಾಜವೂ ಒಪ್ಪಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬೇಡಿ. ಇದರಿಂದ ಆಗುವಂಥ ಘಟನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ನೇರವಾಗಿ ಹೊಣೆ ಅಂತ ಹೇಳೋದು ಹೇಳ್ತಾ, ನಿಮ್ಮ ಈ ದ್ವೇಷ ರಾಜಕಾರಣಗಳನ್ನು ನಾನು ಖಂಡಿಸ್ತೇನೆ. ಇದನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿಸ್ತೇನೆ. ಪುನರಪಿ ನಾನು ಹೇಳಿ ಬಯಸ್ತೇನೆ, ನೀವು ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥ ದೃಷ್ಟಿಯಲ್ಲಿ ಕಾಂಗ್ರೆಸ್ ತಾವು ಈ ರೀತಿಯ ಹಿಂದೂ ಸಮಾಜಕ್ಕೆ ದ್ವೇಷವನ್ನು ಹುಟ್ಟಿಸುವ ರೀತಿಯ ಕೆಲಸ ಕಾರ್ಯಗಳು ಮಾಡಬೇಡಿ ಅಂತ ಹೇಳೋದನ್ನು ನಾನು ಖಡಾಖಂಡಿತವಾಗಿ ಆಗ್ರಹಿಸ್ತೇನೆ.